ಕಾಲಿವುಡ್ನ ಕಾಂಚನಾತ್ರಿ ಸಿನಿಮಾದಲ್ಲಿ ನಟಿಸಿದ್ದ ನಟಿ ರಷ್ಯಾದ ಅಲೆಕ್ಸಾಂಡ್ರಾ ಜಾವಿ ಅವರ ಆತ್ಮಹತ್ಯೆ ಪ್ರಕರಣವನ್ನ ಪೊಲೀಸರು ಬಗೆಹರಿಸಿದ್ದಾರೆ. ಆಕೆ ಆತ್ಮಹತ್ಯೆ ಮಾಡಿಕೊಳ್ಳಲು ಫೋಟೋಗ್ರಾಫರ್ ಓರ್ವ ನೀಡ್ತಾ ಇದ್ದ ಕಿರುಕುಳವೇ ಕಾರಣ ಅಂತ ಪತ್ತೆ ಹಚ್ಚಿದ್ದಾರೆ. ಆಗಸ್ಟ್ 20ರಂದು ಉತ್ತರ ಗೋವಾದ ಶಿವೋಲಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಅಲೆಕ್ಸಾಂಡ್ರಾ ಜಾವಿ ಮೃತದೇಹ ದೊರೆತಿತ್ತು. ಈ ಕುರಿತು ಚೆನ್ನೈ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಿದ್ರು. ತಮಿಳು ಸಿನಿಮಾಗೆ ಕೆಲಸ ಮಾಡ್ತಾ ಇದ್ದ ವೇಳೆ ಆರೋಪಿ ಫೋಟೋಗ್ರಾಫರ್ ಕೂಡ ಆಕೆಯೊಂದಿಗೆ ಕೆಲಸ ಮಾಡ್ತಾ ಇದ್ದ. ಈ ವೇಳೆ ಆತ ತನ್ನ ಬಳಿ ಅಲೆಕ್ಸಾಂಡ್ರಾ ಜಾವಿ ಅಶ್ಲೀಲ ಫೋಟೋಗಳಿರೋದಾಗಿಯೂ ಅವುಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡೋದಾಗಿಯೂ ಬೆದರಿಕೆ ಒಡ್ಡಿದ್ದಾನೆ. ಈ ಕುರಿತು ಜಾವಿ ಅವರು ಚೆನ್ನೈ ಪೊಲೀಸರಿಗೆ ದೂರನ್ನ ನೀಡಿದ್ರು. ದೂರು ದಾಖಲಾದ ನಂತರ ಆರೋಪಿ ಫೋಟೋಗ್ರಾಫರ್ನನ್ನ ಪೊಲೀಸರು ಬಂಧಿಸಿದ್ದು ವಿಚಾರಣೆ ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ಇದೇ ವಿಚಾರಕ್ಕೆ ಮಾನಸಿಕ ಆಘಾತಕ್ಕೆ ಒಳಗಾದ ನಟಿ ಗೋವಾದ ಅಪಾರ್ಟ್ಮೆಂಟ್ ಒಂದರಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಪೊಲೀಸರು ಮಾಹಿತಿಯನ್ನ ನೀಡಿದ್ರು. ಈಗ ಆತ್ಮಹತ್ಯೆ ಪ್ರಕರಣದಲ್ಲೂ ಆತನ ವಿಚಾರಣೆ ನಡೆಯಲಿದೆ.